ಪ್ರಸ್ತುತ ಮಂಗಳೂರು ನಗರದಲ್ಲಿ ಉಳ್ಕೊಂಡಿರುವ ಚಿತ್ರಮಂದಿರಗಳಲ್ಲಿ ಭವಂತಿ ಸ್ಟ್ರೀಟ್ನಲ್ಲಿರುವ ರಾಮಕಾಂತಿ ಚಿತ್ರಮಂದಿರ ಕೂಡ ಒಂದು. ಏಪ್ರಿಲ್ 21, 1950ರಲ್ಲಿ ಲೋಕಾರ್ಪಣೆಗೊಂಡ ಈ ಚಿತ್ರಮಂದಿರವನ್ನು ಕೆ. ರಾಮರಾವ್ ಅವರು ಸ್ಥಾಪಿಸುತ್ತಾರೆ. ಇವರು ಬಾಲಾಜಿ ಅಂದರೆ ಇಂದಿನ ಶ್ರೀನಿವಾಸ ಚಿತ್ರಮಂದಿರದ ಸ್ಥಾಪಕರಾದ ದಾದಾಬಾಯಿಯವರ ಕಿರಿಯ ಸಹೋದರ. ಮೊದಲ ಪ್ರದರ್ಶನವಾಗಿ ರಾಮಕಾಂತಿಯಲ್ಲಿ ಶಬ್ನಂ ಅನ್ನೋ ಹಿಂದಿ ಚಿತ್ರ ಬಿಡುಗಡೆಯಾಗಿತ್ತು. ಆ ಬಳಿಕ ಇಂಗ್ಲಿಷ್, ಕನ್ನಡ, ತುಳು, ತಮಿಳು, ಮಲಯಾಳಂ ಹೀಗೆ ಬಹುಭಾಷಾ ಚಿತ್ರಗಳ ಪ್ರದರ್ಶನಕ್ಕೆ ಹೆಸರುವಾಸಿಯಾಯಿತು. 2018ರಲ್ಲಿ ಪ್ಲಾಟಿನಂ ಚಿತ್ರಮಂದಿರಕ್ಕೆ ಬೀಗ ಬಿದ್ದ ಬಳಿಕ 2000ದಿಂದ ಈಚೆಗೆ ಕನ್ನಡ ಚಿತ್ರಗಳನ್ನೇ ಪ್ರದರ್ಶಿಸುತ್ತಿದ್ದ ರಾಮಕಾಂತಿಯಲ್ಲಿ ಬೆರಳೆಣಿಕೆಯ ಪರಭಾಷಾ ಚಿತ್ರಗಳು ಇಲ್ಲಿ ರಿಲೀಸ್ ಆಗಿದೆ. ಪ್ರಸ್ತುತ ತುಳು ಚಿತ್ರಗಳ ಪ್ರದರ್ಶನಕ್ಕೆ ಹೆಸರುವಾಸಿಯಾದ ಜ್ಯೋತಿ ದರಶಾಹಿಯಾದ ಬಳಿಕ ರಾಮಕಾಂತಿ ತುಳು ಚಿತ್ರಗಳಿಗೆ ಮೀನ್ ಥಿಯೇಟರ್ ಆಗಿ ಬದಲಾಗಿದೆ. ಆರಂಭದ ದಿನಗಳಲ್ಲಿ 1080 ಆಸನಗಳುಳ್ಳ ಈ ಚಿತ್ರಮಂದಿರದಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆ ಇತ್ತು. 1985ರಲ್ಲಿ ಚಿತ್ರಮಂದಿರವನ್ನು ನವೀಕರಣಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಚಿತ್ರಮಂದಿರದ ಆಸನದ ಸಾಮರ್ಥ್ಯವನ್ನು 1080ರಿಂದ 800ಕ್ಕೆ ಇಳಿಸಲಾಯಿತು. ಇನ್ನು ರಾಮಕಾಂತಿಯಲ್ಲಿ ದಾಖಲೆ ಬರೆದ ಚಿತ್ರಗಳು ಯಾವ್ಯಾವುದು ನೋಡ್ಕೊಂಡು ಬರೋಣ. ಬೆನ್ ಹರ್ ಮತ್ತು 10 ಕಮಾಂಡ್ಮೆಂಟ್ಸ್ ಅನ್ನೋ ಇಂಗ್ಲಿಷ್ ಚಿತ್ರವನ್ನು ಇಲ್ಲಿ ಅತಿ ಹೆಚ್ಚು ಪ್ರೇಕ್ಷಕರು ವೀಕ್ಷಿಸಿದ್ದಾರೆ. ತಮಿಳಿನ ಕಾದಲ್ಕ್ ನೇರಮಿಲ್ಲೈ, ಮಲಯಾಳಂನ ಚೆಮ್ಮಿನ್ ಅನ್ನೋ ಚಿತ್ರಗಳು ಇಲ್ಲಿ ಅತಿ ಹೆಚ್ಚು ವಾರ ಪ್ರದರ್ಶನ ಕಂಡಿದೆ. ಅಷ್ಟೇ ಅಲ್ಲದೆ ಪ್ರೇಮ್ ನಜೀರ್ ಅವರ 100ಕ್ಕೂ ಹೆಚ್ಚು ಮಲಯಾಳಂ ಚಿತ್ರಗಳು ಇಲ್ಲಿ ರಿಲೀಸ್ ಆಗಿದೆ. ಹಾಗೆ ಹಿಂದಿಯ ಮೈನೆ ಪ್ಯಾರಿಕಿಯ 75ಕ್ಕೂ ಹೆಚ್ಚು ದಿನಗಳು ಪ್ರದರ್ಶನ ಕಂಡಿದೆ. ಇದರೊಂದಿಗೆ ಒಂದಿಷ್ಟು ಪರಭಾಷಾ ಚಿತ್ರಗಳು ಶತಕ, ಅರ್ಧ ಶತಕವನ್ನು ಇಲ್ಲಿ ಪೂರೈಸಿದೆ. ಕನ್ನಡ ಚಿತ್ರಗಳ ಬಗ್ಗೆ ನೋಡೋದಾದರೆ ರಥಸಪ್ತಮಿ 100 ದಿನಗಳು, ಕುಟುಂಬ 112 ದಿನಗಳು, ಚೆಲುವಿನ ಚಿತ್ತಾರ 100 ದಿನಗಳು, ಅಯ್ಯ 77 ದಿನಗಳು, ಸುಪ್ರಭಾತ, ಕದಂಬ, ಅರಮನೆ, ವಜ್ರಕಾಯ 50 ದಿನಗಳು, ಹೀಗೆ ಅದೆಷ್ಟೋ ಕನ್ನಡ ಚಿತ್ರಗಳು 50, 75, 100 ದಿನಗಳನ್ನು ಪೂರೈಸಿದೆ. ಶಿವಣ್ಣ, ದರ್ಶನ್, ಅಪ್ಪು, ಉಪ್ಪಿ, ಕಿಚ್ಚ, ಗಣೇಶ್ ಹೀಗೆ ಸ್ಟಾರ್ ನಟರ ಚಿತ್ರಗಳಿಗೂ ರಾಮಕಾಂತಿ ತನ್ನ ಪರದೆಯನ್ನು ನೀಡಿದೆ. ಇನ್ನು ಬಹುಮುಖ್ಯವಾಗಿ ಕನ್ನಡದ ಮೊಟ್ಟ ಮೊದಲ ಕಲರ್ ಸಿನಿಮಾ ಅಮರಶಿಲ್ಪಿ ಜಕಣಾಚಾರಿ ತೆರೆ ಕಂಡಿದ್ದು ಇದೇ ರಾಮಕಾಂತಿ ಚಿತ್ರಮಂದಿರದಲ್ಲಿ ಅನ್ನೋದೇ ಈ ಚಿತ್ರಮಂದಿರಕ್ಕಿರುವ ಹೆಮ್ಮೆ. ಇನ್ನು ತುಳು ಚಿತ್ರಗಳಿಗೂ ರಾಮಕಾಂತಿ ತನ್ನ ಪರದೆಯನ್ನು ನೀಡಿದೆ. ನ್ಯಾಯಗೂ ಜಿಂದಾಬಾದ್, ಬಯ್ಯ ಮಲ್ಲಿಗೆ ಸೇರಿದಂತೆ ಒಂದಿಷ್ಟು ತುಳು ಚಿತ್ರಗಳು 2000 ಇಸವಿಯ ಹಿಂದೆ ತೆರೆ ಕಂಡಿತ್ತು. ಆದರೆ 2015ರಲ್ಲಿ ತುಳು ಚಿತ್ರಗಳು ಅತಿ ಹೆಚ್ಚಾಗಿ ರಿಲೀಸ್ ಆಗ್ತಿತ್ತು. ಹೀಗಾಗಿ ಜ್ಯೋತಿ, ಸುಚಿತ್ರ, ಪ್ರಭಾ, ಸೆಂಟ್ರಲ್ನಲ್ಲೂ ತುಳು ಚಿತ್ರಗಳು ಪ್ರದರ್ಶನ ಕಾಣ್ತಿದ್ದರಿಂದ ಏರೆಗ್ಲ ಪನೋಡ್ಚಿ ಅನಿವಾರ್ಯವಾಗಿ ರಾಮಕಾಂತಿಯಲ್ಲಿ ನವೆಂಬರ್ 27ರಂದು ರಿಲೀಸ್ ಆಯಿತು. ಆ ಬಳಿಕ ಏರ ಉಲ್ಲೇರ್ಗೆ, ಜಬರ್ದಸ್ತ್ ಶಂಕರ, ಗಮ್ಜಾಲ್ ಇಂಗ್ಲಿಷ್ ಚಿತ್ರಗಳಿಗೆ ಮೇನ್ ಥಿಯೇಟರ್ ಆಯಿತು. ಹಾಗೆ ಉಮಿಲ್ ಸೇರಿದಂತೆ ಒಂದಿಷ್ಟು ಚಿತ್ರಗಳು ಜ್ಯೋತಿಯಿಂದ ಎತ್ತಂಗಡಿಯಾಗಿ ರಾಮಕಾಂತಿಯಲ್ಲಿ ಪ್ರದರ್ಶನ ಕಂಡಿದೆ. ಪ್ರಸ್ತುತ ಮಂಗಳೂರು ನಗರದಲ್ಲಿ ಒಂದೊಂದೇ ಚಿತ್ರಮಂದಿರಗಳು ಕಣ್ಮುಚ್ಚುತ್ತಿದ್ದು 4ಕ್ಕೆ 4 ಪ್ರದರ್ಶನಗಳನ್ನು ನಡೆಸಿ ಸಿಂಗಲ್ ಸ್ಕ್ರೀನ್ ಅನುಭವ ನೀಡುವ ಚಿತ್ರಮಂದಿರಗಳಲ್ಲಿ ರಾಮಕಾಂತಿ, ರೂಪವಾಣಿ ಹಾಗೆ ಶ್ರೀನಿವಾಸ ಚಿತ್ರಮಂದಿರ ಮಾತ್ರ ಉಳ್ಕೊಂಡಿದೆ. ಇದರಲ್ಲಿ ಶ್ರೀನಿವಾಸ ವಯಸ್ಕರ ಚಿತ್ರಗಳಿಗಷ್ಟೇ ಮೀಸಲು. ಇನ್ನು ಸುಚಿತ್ರ ಮತ್ತು ಪ್ರಭಾ ಚಿತ್ರಮಂದಿರ ಮೇಲ್ದರ್ಜೆಗೆ ಏರಿದೆ. ನೀವು ರಾಮಕಾಂತಿಯಲ್ಲಿ ಸಿನಿಮಾವನ್ನು ವೀಕ್ಷಿಸಿದರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಿಳಿಸಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.